ನೀವು ನೋಡ್ತಾ ಇದ್ದೀರಾ ಇದು ಸ್ಪಂದನ ಟಿವಿ ಇಂಪ್ಯಾಕ್ಟ್. ಉಡುಪಿಯ ಬ್ರಹ್ಮಗಿರಿಯಲ್ಲಿ ನ್ಯಾಯಕೆರೆ ಹಾದು ಹೋಗುವ ಮುಖ್ಯ ರಸ್ತೆಯಲ್ಲಿ ತಿರುವು ಪಡೆದು ಜಿಲ್ಲಾಧಿಕಾರಿಯವರ ನಿವಾಸಕ್ಕೆ ಹೋಗುವ ಕವಲು ರಸ್ತೆಯಲ್ಲಿ ಕುಡಿಯುವ ನೀರಿನ ಕೊಳವೆ ಒಡೆದು ಹೋಗಿದ್ದು ಕುಡಿಯುವ ನೀರು ರಸ್ತೆಯಲ್ಲಿ ಹರಿದು ಚರಂಡಿ ಸೇರುತ್ತಿರುವ ಬಗ್ಗೆ ನಿನ್ನೆ ವರದಿಯಾದ ಬೆನ್ನಲ್ಲೇ ಇದೀಗ ಸ್ಥಳದಲ್ಲಿ ಕೊಳವೆಯ ದುರಸ್ತಿ ಕಾರ್ಯ ನಡೆದಿದೆ. ಈ ಬಗ್ಗೆ ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ವಳಕಡ್ ಅವರು ಆಗ್ರಹಿಸಿದರು.